ಮೌನವಾಗಿ ಇರೋದು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ಯಾಕೆ ಬಾಯಿ ಒಡೆಯುವ ಹಾಗೆ ಮಾತಾಡುತ್ತೀಯ? ನಿನ್ನ ಮೌನ ಅದೆಷ್ಟೋ ದ್ವೇಷಗಳಿಗೆ ಪ್ರತೀಕಾರವಾಗಿ ನಿಲ್ಲುತ್ತದೆ. ಮಾತಿನ ಯುದ್ಧಕ್ಕಿಂತ ಮೌನದ ಯುದ್ಧ ಅತಿ ಹೆಚ್ಚು ರೋಚಕವಾಗಿರುತ್ತದೆ. ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಸಿಗೋದಿಲ್ಲ. ನಿನ್ನ ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡುವುದು. ಯಾಕೆಂದ್ರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ನಿನಗೆ ಒಬ್ಬರಿಂದ ನೋವು ಉಂಟಾದರೆ ನೀನು ಚಿಂತಿಸಬೇಡ. ಅವರು ನಾಳೆ ನಿನ್ನ ಬಗ್ಗೆ ಚಿಂತಿಸುವ ಹಾಗೆ ಮಾಡಬೇಕಾದ್ರೆ ಮೌನ ಒಂದು ಅಸ್ತ್ರವಾಗುತ್ತದೆ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಯೋಚನೆ ಮಾತ್ರ. ಸಹಜವಾಗಿ ನೀನು ಯಾರನ್ನು ಅತಿಯಾಗಿ ನಂಬುತ್ತೀಯೋ ಅವರು ನಿನಗೆ ಹೆಚ್ಚು ಮೋಸ ಮಾಡುವ ಸಾಧ್ಯತೆ ಇರುತ್ತೆ. ಅಂತಹ ವ್ಯಕ್ತಿಗಳಿಂದ ಶಾಶ್ವತವಾಗಿ ದೂರವಾಗಿರು. ಮೊದಲಿಗೆ ನಿನ್ನ ಸಂಬಂಧಿಕರಿಂದ ದೂರವಿರು. ನಿನಗೆ ಕಷ್ಟ ಬಂದರೆ ಯಾರೋ ಗುಣ ಏನು ಎಂಬುದು ಗೊತ್ತಾಗುತ್ತದೆ. ಅದಕ್ಕೆ ಹೇಳೋದು, ನಾವು ಮೌನವಾಗುತ್ತಾ ಹೋದಷ್ಟು ಜನರು ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ. ನಾವು ಏನೆಂದು ಇಲ್ಲಿ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ. ನಿನ್ನ ನಿರ್ಧಾರವನ್ನು ಬದಲಿಸು. ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತೆ. ಅತಿಯಾದ ಪ್ರೀತಿಯಿಂದ ಅತಿಯಾದ ನೋವು ಆಗುವುದು ಕಟ್ಟಿಟ್ಟ ಬುತ್ತಿ. ಅತಿಯಾದರೆ ಅಮೃತವೂ ವಿಷವಾಗುತ್ತೆ ಎಂಬುದನ್ನು ನೆನೆದು ಯಾರ ಬಳಿ ಎಷ್ಟು ಬೇಕೋ ಅಷ್ಟೇ ಇಟ್ಟುಕೋ. ಯಾವ ಮೌನ ಮತ್ತೆ ಮರುಕಳಿಸದ ಹಾಗೆ ನೋಡಿಕೋ.